ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ದಿವಂಗತ ನಿಟ್ಟೆ ಯೂನಿವರ್ಸಿಟಿ ಗ್ರೀನ್ ಇನಿಷಿಯೇಟಿವ್ ಪ್ರಾಜೆಕ್ಟ್ ಕಮಿಟಿ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಆಶ್ರಯದಲ್ಲಿ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ 2020 ಕಾರ್ಯಕ್ರಮ ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಸಭಾಂಗಣದಲ್ಲಿ ನಡೆಯಿತು. ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಬುಳ್ಳಿಯಾರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಮಾಜಕ್ಕೆ ನಮ್ಮನ್ನ ಅರ್ಪಿಸಿಕೊಂಡ್ರೆ ಸಮಾಜ ನಮ್ಮನ್ನ ಖಂಡಿತ ಗುರುತಿಸುತ್ತದೆ. ಆದರೆ ಇಂದು ಮನುಷ್ಯರ ಸ್ವಾರ್ಥದಿಂದಾಗಿ ಪ್ರಕೃತಿ ಪರಿಸರಕ್ಕೆ ಹಾನಿಯಾಗ್ತಾ ಇದೆ. ಅರಣ್ಯ ನಾಶದೊಂದಿಗೆ ಇಂದು ಪ್ರಾಣಿ ಪಕ್ಷಿ ಸಂಕುಲವು ಕಡಿಮೆಯಾಗ್ತಾ ಇದೆ. ಅರಣ್ಯ ಸಂರಕ್ಷಣೆಗೆ ಇಂದು ಸರ್ಕಾರವು ಹಲವಾರು ನಿಯಮಗಳನ್ನು ಜಾರಿಗೆ ತಂದಿದೆ. ಆದರೂ ನಾವು ಸ್ವಚಿಂತನೆಯೊಂದಿಗೆ ಪರಸ್ಪರ ಸಮಾಜವನ್ನ ಕಟ್ಟುವ ಸಂಕಲ್ಪ ಮಾಡಬೇಕು. ಈ ನಿಟ್ಟಿನಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯವು ಗಿಡ ಮರಗಳ ಸಂರಕ್ಷಣೆಯೊಂದಿಗೆ ಹಸಿರೀಕರಣ ಕ್ಯಾಂಪಸ್ ನಿರ್ಮಾಣ ಮಾಡಿದೆ ಎಂದು ಹೇಳಿದರು. ಯಾವುದೇ ಪ್ರಚಾರವಿಲ್ಲದೆ ಮಾಧವ ಉಲ್ಲಾಲ ಎಂಬ ಹೆಸರಿಂದ ನಮ್ಮ ಕಲಾಮಟ್ಟದ ಗ್ರಾಮಾಂತರದಿಂದ ರಾಜ್ಯ ಮಟ್ಟದವರೆಗೆ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ನನ್ನಿಂದ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ, ಡಾಕ್ಟರ್ ಸತೀಶ್ ಬಳ್ಳಾರಿ ಅವರಿಗೆ ಅದು ಬಹಳ ಸೂಕ್ತವಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರು ಯಾವಾಗ ಹೇಳ್ತಾ ಇದ್ದಾರೆ, ಸಮಾಜ ನಿನಗೆ ಏನು ಕೊಟ್ಟಿದೆ ಅಂತ ಕೇಳುವುದಲ್ಲ, ಸಮಾಜ ನನಗೆ ಏನೂ ಕೊಡಲಿಲ್ಲ ಅಂತ ಹೇಳುವುದಲ್ಲ, ಸಮಾಜಕ್ಕೆ ನಾನು ಏನು ಮಾಡಿದ್ದೇನೆ, ಸಮಾಜಕ್ಕೆ ನನ್ನದು ಏನಾದರೂ ಒಂದು ಸೇವೆ ಇದೆ ಅಂತ ಲೆಕ್ಕಾಚಾರ. ಸಮಾಜಕ್ಕೆ ನಾನು ಏನಾದರೂ ಮಾಡಿದರೆ ಸಮಾಜ ಒಂದಲ್ಲ ಒಂದು ದಿವಸ ಆ ಸಮಾಜವನ್ನು ಗುರುತಿಸುತ್ತದೆ. ಇದು 100ಕ್ಕೆ 100 ಸತ್ಯ, ಇತಿಹಾಸ ಇದೆ ಅಂತ ಮಾಧವ ಉಲ್ಲಾಲ್ ಅವರು ಗ್ರಾಮದಲ್ಲಿ ಹೋಗಿ ಎಲ್ಲಿ ಅವಶ್ಯಕತೆ ಉಂಟ ಅಲ್ಲಿ ಆ ಮರಗಳನ್ನು ನೆಟ್ಟು, ಕೇವಲ ನೆಟ್ಟು ಪೊಟ ಮಾತ್ರ ಹಾಕುವುದಲ್ಲ, ನೆಟ್ಟು ಅದರ ಸಂರಕ್ಷಣೆಯನ್ನು ಮಾಡುತ್ತಾ ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಒಬ್ಬ ಪುಣ್ಯಾತ್ಮರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಲಕ್ಷಾಂತರ ಗಿಡಗಳನ್ನು ಆ ಹೈವೇಯ ಡಿವೈಡರ್ ನೆಟ್ಟಿದ್ದಾರೆ, ಹೈವೇಯ 2 ಸೈಡ್ಗಳಲ್ಲಿ ನೆಟ್ಟಿದ್ದಾರೆ. ಇಡೀ ದಕ್ಷಿಣ ಕನ್ನಡದ 8 ಕ್ಷೇತ್ರಗಳಲ್ಲಿ ಕೂಡ. ಕಾರ್ಯಕ್ರಮದಲ್ಲಿ ಬರ್ಡ್ಸ್ ಆಫ್ ದಿ ಕ್ಯಾಂಪಸ್ ಕೃತಿಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಪಣಂಬೂರು ಎನ್ಎಂಪಿಟಿಯ ಅಧ್ಯಕ್ಷರಾದ ಡಾಕ್ಟರ್ ವೆಂಕಟರಮಣ ಅವರು, ಪ್ರಕೃತಿಯಂತೆ ಮಾನವ ಕೂಡ ಪರೋಪಕಾರ ಮನೋಭಾವನೆಯಿಂದ ಪ್ರಕೃತಿಯೊಂದಿಗೆ ಜೀವಿಸಬೇಕು. ಪ್ರಾಕೃತಿಕವಾಗಿ ದೊರೆಯುವಂತಹ ಇಂಧನ ಸಂಪನ್ಮೂಲ ಬಳಸಿಕೊಂಡು ಮುನ್ನಡೆದರೆ ಮುಂದೆ ಪ್ರಾಕೃತಿಕವಾಗಿ ಉತ್ತಮ ಭವಿಷ್ಯದ ದಿನಗಳನ್ನು ಕಾಣಲು ಸಾಧ್ಯವಾಗುತ್ತದೆ. ಪ್ರಮುಖವಾಗಿ ಯುವಜನರಲ್ಲಿ ಪರಿಸರ ಪರ ಕಾಳಜಿ ಬೆಳೆಯಬೇಕು ಎಂದು ಹೇಳಿದರು. Of the human being has proportionately grown at geometrical progression. We don't care for the nature. We don't care for the animals. Because God has given you little intelligence, you want to exploit the nature. Because God has given you little intelligence, you want to exploit the animals around you. Because God has given you little knowledge, little thing, you are exploiting the fossil fuels in the earth irrationally. I am not saying. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. Great supporter of this initiative, Green Initiative project of the campus. I'm very happy to tell you that this year we have done green audit and energy audit of the campus, and green coverage of the campus has increased from 18% to 22%. Almost we are nearing the green coverage of the country. I think it is around 24%, and is that our target. And we have got a very ambitious project, and Smita tells me we should become carbon neutral. Campus should become carbon neutral. I don't know. It's very ambitious project, and with this concrete jungle, we don't have much space. We would have done it. I think we have got that energy. ಕಾರ್ಯಕ್ರಮದಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿರುವ ಪಕ್ಷಿಗಳ ಬಗ್ಗೆ ಅಧ್ಯಯನ ನಡೆಸಿ ಬರೆದಿರುವ ಕೃತಿ ಬರ್ಡ್ಸ್ ಆಫ್ ದಿ ಕ್ಯಾಂಪಸ್ ಅನ್ನು ಬಿಡುಗಡೆಗೊಳಿಸಲಾಯಿತು ಹಾಗೂ ಕೃತಿಯ ಸಂಪಾದಕರು ಸಹಕರಿಸಿದವರನ್ನ ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿಟ್ಟೆ ಯೂನಿವರ್ಸಿಟಿಯ ಗ್ರೀನ್ ಇನಿಷಿಯೇಟಿವ್ ಪ್ರಾಜೆಕ್ಟ್ ಕಮಿಟಿಯ ಡಾಕ್ಟರ್ ಸ್ಮಿತಾ ಹೆಗ್ಡೆ, ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರೊಫೆಸರ್ ಸುಮಲತಾ ಶೆಟ್ಟಿ, ಡಾಕ್ಟರ್ ಇಂದ್ರಾಣಿ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.